ಬೈಲೂರು ಉಮಿಕಲ್ ಕುಂಜದಲ್ಲಿ ನಿರ್ಮಿಸಲ್ಪಟ್ಟ ಪರಶುರಾಮ ಮೂರ್ತಿಯ ನೈಜತೆ ಹಾಗೂ ಗುಣಮಟ್ಟದ ಸತ್ಯಾಸತ್ಯತೆ ಪರಿಶೀಲನೆಯ ಬೇಡಿಕೆ ಮುಂದಿಟ್ಟು ಕಾರ್ಕಳ ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ತಾಲೂಕು ಕಚೇರಿ ಬಳಿ ಇಂದು ಪ್ರತಿಭಟನೆ ನಡೆಯಿತು. ಪರಶುರಾಮ್ ಥೀಮ್ ಪಾರ್ಕ್ ನಿರ್ಮಾಣದಲ್ಲಿ ಹಲವಾರು ಗೊಂದಲಗಳಿವೆ. ಸರ್ಕಾರ ನಿರ್ಮಾಣಕ್ಕೆ ಅನುಮತಿ ನೀಡಿಲ್ಲ, ಆದರೆ ಥೀಮ್ ನಿರ್ಮಾಣ ಮಾಡಲಾಗಿದೆ. ಇದಲ್ಲದೆ ಮೂರ್ತಿಯ ನೈಜತೆಯ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮೂರ್ತಿಯ ನೈಜತೆಯ ಬಗ್ಗೆ ಪರಿಶೀಲನೆ ಮಾಡಿ ಸ್ಪಷ್ಟತೆ ನೀಡುವಂತೆ ಪಟ್ಟು ಹಿಡಿದು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ದಿವ್ಯಾ ನಾಯಕ್, ಚಿತ್ತರಂಜನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಆದರೆ ಪರಶುರಾಮನ ವಿಗ್ರಹ ಪ್ರಾರಂಭ ಆಗಿ ಉದ್ಘಾಟನೆ ಆದ ದಿವಸವೇ ಅಲ್ಲಿ ಬಂದಂತಹ ಒಬ್ಬರಿಗೆ ಅಲ್ಲಿ ಅವರು ಇದ್ದಾರೆ ಇಲ್ಲಿ ಆ ವಿಗ್ರಹವನ್ನು ನೋಡಿದಾಗ ಏನೋ ಒಂದು ರೀತಿಯಲ್ಲಿ ಅದು ಪೇಂಟ್ ಬಳಿದಂಥ ರೀತಿಯಲ್ಲಿ ಕಂಡಿತು. ಅದು ಒರಿಜಿನಲ್ ಕಂಚೆಯ ವಿಗ್ರಹದಾಗಿ ಕಾಣಿಲ್ಲ. ಇಮಿಡಿಯೇಟ್ ಅದನ್ನು ಅವರು ಫೇಸ್ಬುಕ್ನಲ್ಲಿ ಅವರ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕೂಡಲೇ ಎಲ್ಲ ಕಡೆಗಳಿಂದಲೂ ಅವರಿಗೆ ಪ್ರೆಷರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಒಂದು ಮಾತು ಏನಂತ ಹೇಳಿದರೆ, ನೀವು ಅದಕ್ಕೆ ಹೋಗಿ ತಲೆಯನ್ನು ನೀವು ಜಜ್ಜಿಕೊಳ್ಳಿ, ಆಗ ಅದು ಒರಿಜಿನಲ್ ಹೌದು ಅಲ್ವಾ ಅಂತೇಳಿ ಒಂದು ಮಾತು ಬಂತು. ಈ ಮಾತುಗಳು ಯಾವಾಗಲೂ ದೇವರ ವಿಷಯದಲ್ಲಿ ಬರಬಾರ್ದು. ಯಾಕಂತ ಹೇಳಿದರೆ ಪರಶುರಾಮನ ಕ್ಷೇತ್ರ ಅಲ್ಲಿ ಸ್ಥಾಪನೆ ಆದದ್ದು ಯಾಕಂತ ಹೇಳಿದರೆ ಜನರಿಗೆ ಅಲ್ಲಿ ಪರಶುರಾಮನ ಅಭಯ ಸಿಗಬೇಕು. ಅಲ್ಲಿ ಹೋಗಿ ಜನರು ಯಾವುದು ಯಾರಿಗೂ ಶಾಂತಿ ಇಲ್ಲ, ಯಾರಿಗೂ ಇದು ಕಷ್ಟಗಳುಂಟು, ಅಲ್ಲಿ ಹೋಗಿ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಪರಿಹಾರ ಸಿಗ್ತದೆ. ಆ ಜಾಗದಲ್ಲಿ ಅವರು ಯಾವುದೇ ಕಾಂಪ್ಲಿಕೇಶನ್ಸ್ ಬೇಡ, ಒಂದು ಒಳ್ಳೆಯ ಕೆಲಸಗಳು ಆಗ್ತದೆ ತೆಗೆದು ತುಲನಾತ್ಮಕವಾಗಿ ನಾವೇನು ಮಾಡಬೇಕು ಆ ಪ್ರಕಾರವೇ ನಾವು ಅಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ವಿ. ಆಗ ಮಾನ್ಯ ತಹಶೀಲ್ದಾರರು ಸ್ಥಳಕ್ಕೆ ಆಗಮಿಸಿದರು. ಮಾತುಕತೆಗಳಾದಾಗ ಅವರು ಹೇಳಿದರು, ನಾನು ಜಿಲ್ಲಾಧಿಕಾರಿಯವರಿಗೆ ಈ ವಿಷಯವನ್ನು ತಿಳಿಸ್ತೇನೆ, ಒಂದು ವಾರದ ಒಳಗೆ ಈ ವಿಷಯದ ಬಗ್ಗೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆಗ್ತದೆ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದರು. ಕೇವಲ ಬಾಯಲ್ಲಿ ಹೇಳಿದ ಮಾತು. ಅವರಿಗೆ ಇನ್ನೊಂದು ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಏನಂತ ಹೇಳಿದರೆ, ಒಂದು ವಾರದ ಒಳಗೆ ಒಂದು ವೇಳೆ ಈ ಬಗ್ಗೆ ಯಾವುದೇ